ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ 15ರ ಸಂತ್ರಸ್ತ ಬಾಲಕಿಯನ್ನ ಅಧಿಕಾರಿಗಳು ಅತ್ಯಾಚಾರ ಆರೋಪಿಯ ಮನೆಗೆ ಕಳುಹಿಸಿದ್ದು ಅಲ್ಲಿ ಬಾಲಕಿಯ ಮೇಲೆ ಮತ್ತೆ ಹಲ್ಲೆ ನಡೆದಿದೆ. ಮಧ್ಯಪ್ರದೇಶ ಸರ್ಕಾರದ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಅಧಿಕಾರಿಗಳೇ ಈ ತಲೆತಿರುಕ ಕೆಲಸ ಮಾಡಿದ್ದು. ಅತ್ಯಾಚಾರಕ್ಕೀಡಾಗಿದ್ದ ಬಾಲಕಿ ತೀವ್ರ ಹಲ್ಲೆಗೆ ಒಳಗಾಗಿದ್ದಾಳೆ. ಅಷ್ಟೇ ಅಲ್ಲ, ಆರೋಪಿಯು ಎರಡನೆಯ ಬಾರಿಯೂ ಲೈಂಗಿಕ ಹಲ್ಲೆ ನಡೆಸಿದ್ದಾಗಿ ಹೇಳಲಾಗಿದೆ. ಚೈಲ್ಡ್ ವೆಲ್ಫೇರ್ ಕಮಿಟಿಯ ಚೇರ್ಮನ್ ಸಹಿತ 10 ಮಂದಿಯ ಮೇಲೆ ಛತರ್ಪುರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2025ರ ಜನವರಿ 16ರಂದು ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ ಶಾಲೆಗೆ ಹೋದ ಬಾಲಕಿ ಮನೆಗೆ ಹಿಂತಿರುಗಿಲ್ಲ. ಆಕೆಯನ್ನ ಅಪಹರಿಸಲಾಗಿತ್ತು. ಮನೆಯವರು ದೂರು ನೀಡಿದ್ರು. 2025ರ ಫೆಬ್ರವರಿ 17ರಂದು ಬಾಲಕಿಯನ್ನ ಹರಿಯಾಣದ ಗುರ್ಗಾಂವ್ನಲ್ಲಿ ಪತ್ತೆ ಮಾಡಲಾಯಿತು. ಮಕ್ಕಳ ರಕ್ಷಣೆಯ ಫೋಕ್ಸೋ ಕಾಯ್ದೆಯಡಿ ಆಕೆಯನ್ನ ಕರೆತಂದಿದ್ದಾತನನ್ನ ಬಂಧಿಸಲಾಯಿತು. ಪ್ರಕರಣವನ್ನ ಪನ್ನಾ ಕೊತ್ವಾಲ್ ಪೊಲೀಸ್ ಠಾಣೆಯಲ್ಲಿ ಛತರ್ಪುರ್ ಜಿಲ್ಲೆಯ ಜುಜುರ್ ನಗರ್ ಠಾಣೆ ವರ್ಗಾಯಿಸಲಾಗಿತ್ತು. ಬಾಲಕಿಯ ಮರುವಸತಿ ನೆಲೆಯಲ್ಲಿದ್ದ ಸಂತ್ರಸ್ತೆಯನ್ನ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಅಧಿಕಾರಿಗಳು ಬಾಲಕಿಯನ್ನ ಅತ್ಯಾಚಾರ ಆರೋಪಿಯ ಮನೆಗೆ ಕಳುಹಿಸಿದ್ರು. ಅಲ್ಲಿ ಬಾಲಕಿಯ ಮೇಲೆ ಹಲ್ಲೆ ಮತ್ತು ಲೈಂಗಿಕ ದಾಳಿ ನಡೆದಿದ್ದು, ಈಗ ಎಲ್ಲರ ಮೇಲೆ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. Volkswagen Mangalore, Airport Road, Yeyadi, Mangalore. Volkswagen.